ಅಂಬರುಗಗಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯನ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ನಂಬಿದವರ
ಹಳಿರೇ ಪರಾಕ್ರಮನ ಠೀರವೇ ಹಳ್ಳಿರೇನಯ್ಯೋ ಇರುವಂತಹ ಸ್ಥಳ ದೇವಲೋಕದ ಒಡೆ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರನೆಂದು ಕೇಳಿದ್ದೇವೆ. ಹಾಗೆಂದು ಕಳಬಹುದು. ಹೊರಟು ಬಂದ ಕಾರ್ಯ ಅನೇಕವಿದೆ. ಮೊದಲು ಸುಧರ್ಮ ಪೀಠವನ್ನು ಅಲಂಕರಿಸಿಕೊಳ್ತೇವೆ. ಹಾಗೆಯೇ ಎಲ್ಲಾ ಲೋಕಗಳಲ್ಲಿ ಶ್ರೇಷ್ಠವಾದ್ದು ಸ್ವರ್ಗ. ಸ್ವರ್ಗ ಎನ್ನುವ ಹೆಸರೇ ಹೇಳುವಂತೆ ಇಲ್ಲಿರುವೆಲ್ಲ ನಾವೆಲ್ಲ ಸದಾ ಸುಖಿಗಳು. ಅಶನಕ್ಕಾಗಲಿ ವಸನಕ್ಕಾಗಲಿ ವ್ಯಸನ ಪಡುವಂತಹ ಅಗತ್ಯವೇ ಇಲ್ಲ. ಇಂತಹ ಪುಣ್ಯಲೋಕವನ್ನು ಆಳುವವ ಅವ ಸಕಲ ಗುಣಗಳ ನಿಧಿಯಾಗಿರ್ಬೇಕು. ಆ ನೆಲೆಯಿಂದಲೇ ಮೂರು ಮೂರ್ತಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಯಾರು 100 ಯಾಗವನ್ನು ಮಾಡ್ತಾರೋ ಅಂತಹ ಪುಣ್ಯಾತ್ಮ ಮಾತ್ರ ಸ್ವರ್ಗದ ಅಧಿಕಾರಿಯಾಗುವುದಕ್ಕೆ ಅರ್ಹ. ಈ ಸುದ್ದಿಯನ್ನು ತಿಳಿದು ಮೇಘವಂತ ಪರ್ವತವನ್ನು ಸೇರಿ 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಸ್ವರ್ಗದ ಅಧಿಕಾರವನ್ನು ಪಡೆಯುತ್ತೇನೆ. ಅಖಿಲ ಸುಖಗಳಿಗೆ ಆಗರ ಸ್ಥಾನ. ಇದು ಸಂಪತ್ತಿನ ಆಗರ. ಧರೆಯನ್ನಾಳುವಂತಹ ಒಬ್ಬ ಅರಸ ಆಳ್ವಿಕೆಯನ್ನು ಮಾಡಬೇಕು ಅಂತಿದ್ರೆ ದೇವೇಂದ್ರ ಸ್ವರ್ಗದಲ್ಲಿ ಹೇಗಿದ್ದಾನೆ, ಅವನ ಜೀವನ ಕ್ರಮ ಹೇಗಿದೆ, ಅದನ್ನೆಲ್ಲ ತಿಳಿದು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡ್ತಾನೆ ಅಂತಾದರೆ ಆ ಊರಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವುದಕ್ಕೆ ಸಾಧ್ಯ. ಬರೇ ಸುಖಲೋಲುಪನಾಗಿ ಅಧಿಕಾರ ಮದದಿಂದ ವ್ಯವಹರಿಸ್ತಾ ಅಂತಾದರೆ ಖಂಡಿತವಾಗಿಯೂ ಅಲ್ಲಿ ಯಾರಿಗೂ ನೆಮ್ಮದಿ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ.
ಸದಾ ಸರ್ವದಾ ಜಗದ ಹಿತವನ್ನೇ ಬಯಸ್ತಾ ಇದ್ದೇನೆ. ಆದ ಕಾರಣವೇ ಜಗಕ್ಕೆ ಹಿತವನ್ನು ಶಕ್ರ ಹೀಗೆಂದು ಲೋಕ ಕೊಂಡಾಡ್ತಾ ಇದೆ. ದಿಕ್ಪತಿಗಳೇ, ಅಯನ ದ್ವಯಗಳಲ್ಲಿ ಉತ್ತರಾಯಣ ದೇವತೆಗಳಾದಂತಹ ನಮಗ ಹಗಲು ಎದ್ದು ನಿತ್ಯಾನಿಗಳನ್ನು ಪೂರೈಸಿ ಸುಧರ್ಮ ಸಭಾ ಪ್ರವೇಶವನ್ನು ಮಾಡಿದೆ. ಉರಿಯುತ್ತಿರುವಂತಹ ಅಗ್ನಿಕುಂಡಕ್ಕೆ ನಮಸ್ಕಾರವನ್ನು ಮಾಡಿದೆ. ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಿಗೆ ವಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡೆ. ಅದೋ ದಿಕ್ಪತಿಗಳಾದಂತಹ ನೀವು ಓಲೈಸಿದ್ದೀರಿ. ಒಬ್ಬರಿಗಂತ ಒಬ್ಬರು ಯೋಗ್ಯತಾವಂತರು. ವರುಣ, ವಾಯು, ಕುಬೇರ, ನಿರುತಿ ಮೊದಲಾದವರೆಲ್ಲ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ನಿಮ್ಮನ್ನು ಕಂಡು ಮನಸ್ಸಿಗೆ ಸಮಾಧಾನವಾಯಿತು. ಓ ಸುಮನಸರೇ, ಸುಮನದರು ಕೇಳಿದಿರೇ ಒಬ್ಬ ವ್ಯಕ್ತಿಯನ್ನು ಸೇರಿಸುವುದಿಲ್ಲ. ಯೋಗ ಇದ್ದವರಿಗೆ ಭಾಗ್ಯ ಇಲ್ಲ, ಭಾಗ್ಯ ಇದ್ದವರಿಗೆ ಯೋಗವು ಕೂಡಿ ಬರುವುದಿಲ್ಲ. ಆದರೆ ನಮಗೆಲ್ಲವೂ ಕೈವಶವಾಗಿದೆ. ನಮ್ಮ ಪ್ರಯತ್ನ, ಅದರಲ್ಲಿ ಜೊತೆಯಲ್ಲಿ ದೈವ ಸಹಾಯ. ಪದ್ಮನಾಭನ ದಯೆ ಸದಾ ಸರ್ವದಾ ನಮ್ಮ ಮೇಲಿದೆ. ನಮ್ಮನ್ನು ಸುಮನಸ್ಸರು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇತರ ಮನ ನೋಯಿಸುವವರು ನಾವಲ್ಲ. ಎಲ್ಲರೂ ಚೆನ್ನಾಗಿರಬೇಕು ಎನ್ನುವಂತ ಆಶಯವನ್ನು ಹೊಂದಿದವರು. ಆದರೆ ನಮ್ಮ ಬಗ್ಗೆ ಮಾತ್ಸರ್ಯವನ್ನು ಹೊಂದುವಂತಹ ಒಂದು ವರ್ಗವಿದೆ. ಆಗುವುದಕ್ಕೆ ನಮ್ಮ ದೊಡ್ಡ ಮನ ಮಕ್ಕಳು. ಆದರೆ ಅವರನ್ನು ಖಳರು ಅಂತ ನಾವು ಸಂಬೋಧಿಸ್ತೇವೆ. ದಾಯಾದ್ಯ ಮತ್ಸರ. ಚಿಕ್ಕಮ್ಮನ ಮಕ್ಕಳು ಸ್ವರ್ಗದಲ್ಲಿರುವುದು, ಹಿರಿಯರಾದಂತಹ ನಾವು ಭೂಲೋಕದಲ್ಲಿರುವುದು. ನಮಗೆ ಸರಿ ಕಾಣ್ತಾ ಇಲ್ಲ. ಅಧಿಕಾರ ಬೇಕು, ಸುಖ ಬೇಕು. ಈ ಬಯಕೆಯುಳ್ಳವರಾಗಿ ಆಗಾಗ ಇಲ್ಲಿಗೆ ಲಗ್ಗೆ ಇಟ್ಟದ್ದುಂಟು. ಹಾಗೆ ಅಂತ ಯಾರೂ ಶಾಶ್ವತವಾಗಿ ಉಳಿದದ್ದಿಲ್ಲ. ಅವರು ಮಾಡಿದಂತಹ ಪಾಪವೇ ಅವರ ನಾಶಕ್ಕೆ ಕಾರಣವಾಗಿದೆ. ಹಾಗೆಂತ ಕಳರು ಮುಂದೆ ಬರಲಿಕ್ಕಿಲ್ಲ ಹೀಗೆಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯಾಗಲಿ ಮುಂಜಾಗ್ರತೆಯಿಂದ ಇರಬೇಕು. ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿಯನ್ನು ತೋಡುವುದಲ್ಲ. ಬಾವಿ ಇದ್ರೆ ಯಾವುದೋ ಸಂದರ್ಭದಲ್ಲೆಲ್ಲಾದರೂ ಮನೆಗೆ ಬೆಂಕಿ ಬಿತ್ತು ಅಂತಾದರೆ ಆ ಕ್ಷಣ ನೀರನ್ನು ಎತ್ತಿ ನೀರನ್ನು ಚೆಲ್ಲಿ ಉರಿಯುತ್ತಿರುವಂತಹ ಮನೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಸುಖದಲ್ಲೇ ಇದ್ದಂತಹ ನಾವು ಕೆಲವು ಸಲ ಮೈ ಮರೆತರೆ ಆ ಸಂದರ್ಭವನ್ನೇ ನೋಡಿ ದುಷ್ಟ ರಾಕ್ಷಸರು ಇಲ್ಲಿಗೆ ಬರ್ತಾರೆ. ಮುಂದೊಂದು ದಿನ ದುಷ್ಟರು ಇಲ್ಲಿಗೆ ಬಂದರು ಅಂತಾದರೆ ನೀವೇನು ಮಾಡ್ತೀರಿ ಹೇಳಿ? ಸುರನಾಥ ಲಾಲಿಸಯ್ಯ
ವಾಯು ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎತ್ತ ಹೇಳಪ್ಪ. ಈ ಸುರಗದ್ದಿಗೆಯನ್ನ ಬಯಸಿ ಆ ದಾನವರು ಬರುವುದು ಸತ್ಯ. ನಿಜ. ಮುಂದಂತ ಸಂದರ್ಭದಲ್ಲಿ ಆ ದಾನವರು ಇಲ್ಲಿಗೆ ದಾಳಿ ಮಾಡ್ತಾರೆ ಅಂತ ಆದರೆ ಆ ದಾನವರು ಮತ್ತೆ ಈ ಕಡೆ ತಲೆ ಕೂಡ ಹಾಕಬಾರದು. ಆ ರೀತಿಯಾಗಿ ಬುದ್ಧಿ ನಾನು ಕಲಿಸುತ್ತೇನೆ. ಒಳ್ಳೆಯದು. ಸುರದೇನು ಕಲ್ಪತರು ತತ್ವಗತಿ ಕುತಗತಿ ತಾತರ ಗಿಡದ ತತ್ವಗತಿ ಕುತಗತಿ ತಾತರ ಗಿಡದ ತತ್ವಗತಿ ಕುತಕ ತಕ್ಕಿಟ ತಕ್ಕಿಟ ತಿನ್ನ ತತ್ವಗತಿ
ದೀಪಕ್ಕೆ ಮುತ್ತುವ ಪತಂಗದಂತೆ ನಮ್ಮ ಸಂಪತ್ತನ್ನು ಆಶಿಸಿ ಬರುವಂತಹ ದಾನವರು ಯುದ್ಧ ರಂಗದಲ್ಲಿ ಮರಣ ಹೊಂದುವುದು ಅವರ ಜಾಯಮಾನ. ಒಂದು ವೇಳೆ ನೀವು ನನಗೆ ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತ ಆದ್ರೆ ಶ್ರೀ ಹರಿಯ ಕರುಣೆಯಿಂದ ಹರಿಗಳ ಹರಣವನ್ನು ಹಾರಿಸಿಬಿಡ್ತೇನೆ. ನುಡಿಗೆ ನಿಮ್ಮ ಮಾತು ಕೇಳಿ ನನಗೆ ಸಂತೋಷವಾಯಿತು. ನೀವೆಲ್ಲ ಕದನ ಕಲಿಗಳು, ಯುದ್ಧಕ್ಕೆ ಅಂಜುವವರಲ್ಲ, ಅಳುಕೋರಲ್ಲ. ಆದರೂ ಸುಖವನ್ನು ಅನುಭವಿಸುತ್ತಾ ಮೈ ಮರೆತು ಕುಳಿತೀರಿ ಅಂತಾದರೆ ಅಲ್ಲಿ ತಾನಾಗಿ ಸಂಕಟಗಳು ಎದುರಾಗುವುದಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಈ ಪ್ರಶ್ನೆಯನ್ನು ಕೇಳಿದನೇ ಹೊರತು ನಿಮ್ಮ ಬಗ್ಗೆ ನನಗೆ ಅವಿಶ್ವಾಸ ಖಂಡಿತವಾಗಿಯೂ ಇಲ್ಲ. ಸದಾ ಸರ್ವದಾ ನಮ್ಮನ್ನು ಕಾಪಾಡುವ ನಳಿನಾಕ್ಷನಾದಂತಹ ಶ್ರೀಮನ್ನಾರಾಯಣ, ಜೊತೆಯಲ್ಲಿ ಹರ, ಅದರ ಜೊತೆಯಲ್ಲಿ ಬ್ರಹ್ಮದೇವ ಕಷ್ಟ ಕಾಲದಲ್ಲಿ ನಮಗೆ ನೆರವನ್ನು ನೀಡ್ತಾರೆ. ಈ ಸುಖವನ್ನು ನಾವು ಅನುಭವಿಸುವುದಕ್ಕೆ ಕಾರಣೀಕರ್ತರೂ ಅವರೇ. ಸಕಲ ಸುಖ ಸಂಪದ ಕೂಡಿ ಬಂದಾಗ ಹೆಚ್ಚಿನವರು ಮೈ ಮರೆತಿರ್ತಾರೆ. ಎಲ್ಲಾದರೂ ಕಷ್ಟ ಬಂತು ಅಂತಾದರೆ ದೇವರೇ ನಮ್ಮನ್ನು ಕಾಪಾಡು, ಈ ಸಂಕಟದಿಂದ ಪಾರು ಮಾಡು ಹೀಗೆಂದು ಮೊರೆ ಇಡುವವರು ಬಹಳಷ್ಟು ಮಂದಿ. ಆ ವರ್ಗಕ್ಕೆ ನಾವು ಸೇರಕೂಡದು. ಕಷ್ಟವಿರಲಿ ಸುಖವಿರಲಿ ಎಲ್ಲದಕ್ಕೂ ಕಾರಣಕರ್ತ ಲೋಕರಕ್ಷಕನಾದಂತಹ ಭಗವಂತ ಎನ್ನುವಂತಹ ನೆನಪು ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಇದೆ ಅಂತಾದರೆ ಖಂಡಿತವಾಗಿಯೂ ವಿಪತ್ತು ಬಂತು ಅಂತಾದರೂ ಅದನ್ನು ಎದುರಿಸಬಹುದು. ಯಾವುದೇ ಲೋಕದಲ್ಲಿಯೂ ಯಾವುದೇ ರೀತಿಯ ಕಷ್ಟ ನಷ್ಟ ಉಂಟಾಗಿಲ್ಲ, ಎಲ್ಲರೂ ನೆಮ್ಮದಿಯಿಂದ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಆದ ಕಾರಣ ನೀವೆಲ್ಲರೂ ನಿಮ್ಮ ಯಥಾಸ್ಥಾನವನ್ನು ಸೇರಿಕೊಳ್ಳಿ. ನಾಳೆಯ ದಿನ ನಾವೆಲ್ಲ ಇಲ್ಲಿ ಒಟ್ಟಾಗೋಣ. ಹೋಗಿ ಬನ್ನಿ.